ಕರಾವಳಿಯಲ್ಲಿ ಸ್ವಲ್ಪ ಆಲಸ್ಯ ಹೊಂದಿರುವ ಹುಡುಗರಿಗೆ ಒಂದು ಮಾತು ಹೇಳ್ತಾರೆ, ಈ ಬಪ್ಪನಾಡದ ದೋಲ್ ಬೊಟ್ರೆ ಪೋಡು. ಮುಲ್ಕಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗುವ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಧಾರ್ಮಿಕ ಸಾಮರಸ್ಯಕ್ಕೆ ಹಿಡಿದ ಕೈಗನ್ನಡಿ. ಒಮ್ಮೆ ಶಾಂಭವಿ ನದಿಯ ನೆರೆ ನೀರು ಉಕ್ಕಿ ಹರಿದು ಈ ಗ್ರಾಮದ ಹಳೆ ದೇವಸ್ಥಾನ ಕೊಚ್ಚಿ ಹೋಯ್ತಂತೆ. ಸ್ವಲ್ಪ ಸಮಯದ ಬಳಿಕ ಕೇರಳ ಮೂಲದ ಮುಸ್ಲಿಂ ವ್ಯಕ್ತಿ ಬಪ್ಪ ವ್ಯಾಪಾರಕ್ಕಾಗಿ ತನ್ನ ದೋಣಿಯಲ್ಲಿ ಆ ಪ್ರದೇಶವಾಗಿ ಹೋಗುತ್ತಿದ್ದಾಗ ನೀರಿನಲ್ಲಿದ್ದ ದೇವಸ್ಥಾನದ ಶಿಲಾ ಕಲ್ಲುಗಳು ಆತನ ದೋಣಿಗೆ ತಾಗಿದವು ಹಾಗೂ ಸುತ್ತಲಿದ್ದ ಸಮುದ್ರದ ನೀರು ಕೆಂಪು ಬಣ್ಣಕ್ಕೆ ತಿರುಗಿತು. ದಿಗ್ಭ್ರಮೆಯಾಗಿ ಬಪ್ಪ ಅಲ್ಲಿಯೇ ತನ್ನ ನಾವೆಯಲ್ಲಿ ನಮಾಜ್ ಮಾಡಿದ. ಆ ರಾತ್ರಿ ಬಪ್ಪನ ಕನಸಿನಲ್ಲಿ ಪ್ರತ್ಯಕ್ಷಳಾದ ದುರ್ಗಾದೇವಿ ಈ ಊರಿನಲ್ಲಿ ತನಗೊಂದು ದೇವಸ್ಥಾನ ಕಟ್ಟಲು ಹಾಗೂ ಜೈನ ಅರಸ ದುಗ್ಗಣ್ಣ ಸಾಮಂತರನ್ನು ಆಡಳಿತದಾರನನ್ನಾಗಿ ನೇಮಿಸುವಂತೆ ಆದೇಶ ನೀಡ್ತಾಳೆ. ಹೀಗೆ ಬಪ್ಪನಿಂದ ನಿರ್ಮಿತವಾದ ದೇವಸ್ಥಾನ ಬಪ್ಪನಾಡು ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿಯ ಜೊತೆಗೆ ಬಪ್ಪ ಬ್ಯಾರಿಯ ಹೆಸರು ಕೂಡ ಅಮರವಾಯಿತು. ಇಂದಿಗೂ ದೇವಸ್ಥಾನದಿಂದ ಕೊಂಚ ದೂರದಲ್ಲಿರುವ 100 ಕಂಡಿ ಮನೆಯಲ್ಲಿ ಬಪ್ಪ ಬ್ಯಾರಿಯ ವಂಶಸ್ಥರು ವಾಸಿಸುತ್ತಾರೆ. ದೇವಸ್ಥಾನದ ರಥೋತ್ಸವ ಈ ಮನೆ ಬಳಿಯಿಂದ ಪ್ರಾರಂಭವಾಗಿ ಬಪ್ಪ ಬ್ಯಾರಿಯ ಕುಟುಂಬಸ್ಥರಿಗೆ ಪ್ರಥಮ ಪ್ರಸಾದ ಸಲ್ಲಿಸುತ್ತಾರೆ. ಬದಲಾಗಿ ಈ ಮುಸ್ಲಿಂ ಕುಟುಂಬ ದೇವಸ್ಥಾನಕ್ಕೆ ಕಾಣಿಕೆಯನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಬಪ್ಪನಾಡು ಪರಿಸರದ ಕ್ರಿಶ್ಚಿಯನ್ ಹೂವಿನ ಬೆಳೆಗಾರರು ಮಲ್ಲಿಗೆ ಹೂವನ್ನು ದೇವಸ್ಥಾನಕ್ಕೆ ನೀಡುತ್ತಾರೆ. ಈ ಕಥೆಯನ್ನು ಒಳಗೊಂಡ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಕರಾವಳಿಯಲ್ಲಿ ಅನೇಕ ವರ್ಷಗಳಿಂದ ಆಡಿ ತೋರಿಸ್ತಾ ಇದ್ದಾರೆ. ಅಂದಹಾಗೆ ಬಪ್ಪನಾಡಿನ ಢೋಲು ಹೊಡೆದವರು ಚುರುಕಿನ ಸ್ವಭಾವ ಪಡೆದು ಜವಾಬ್ದಾರಿಯುತ ವ್ಯಕ್ತಿಯಾಗುತ್ತಾರೆ ಎನ್ನುವ ಪ್ರತೀತಿಯೂ ಇದೆ.